ಉಡುಪಿಯ ಬಾಡಿ ಝೋನ್ ಹಾಗೂ ಡೈಮಂಡ್ ಜಿಮ್ ವತಿಯಿಂದ ಉಡುಪಿ ಜಿಲ್ಲಾ ಮಟ್ಟದ ಮಿಸ್ಟರ್ ಉಡುಪಿ ದೇಹದಾಢ್ಯ ಸ್ಪರ್ಧೆ ಜರುಗಿತು. ಉಡುಪಿಯಲ್ಲಿರುವ ಬ್ರಹ್ಮಾವರ ಜೂನಿಯರ್ ಕಾಲೇಜಿನಲ್ಲಿ ನಡೆದಂತ ದೇಹದಾಢ್ಯ ಸ್ಪರ್ಧೆ ಅದ್ದೂರಿಯಾಗಿ ನಡೆದಿದೆ. ಉಡುಪಿ ಜಿಲ್ಲಾ ಮಟ್ಟದ ಮಿಸ್ಟರ್ ಉಡುಪಿ 2018 ದೇಹದಾಢ್ಯ ಸ್ಪರ್ಧೆ ನಡೆಯಿತು. ಮೀನಾಕ್ಷಿ ಲಕ್ಷ್ಮೀನಾರಾಯಣ ಶೆಟ್ಟಿ ಬಯಲು ಮಂದಿರದ ಬ್ರಹ್ಮಾವರ ಜೂನಿಯರ್ ಕಾಲೇಜಿನಲ್ಲಿ ಅದ್ದೂರಿಯಾಗಿ ಜರುಗಿತು. ಇನ್ನು ಬಾಡಿ ಝೋನ್ ಹಾಗೂ ಡೈಮಂಡ್ಸ್ ಜಿಮ್ ಜಂಟಿ ಆಶ್ರಯದಲ್ಲಿ ದೇಹದಾಢ್ಯ ಸ್ಪರ್ಧೆಯಲ್ಲಿ 7 ವಿಭಾಗದ ರೀತಿಯಲ್ಲಿ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಇಲ್ಲಿ ಆಯ್ಕೆಯಾದ ಸ್ಪರ್ಧಿಗಳು ಮಾರ್ಚ್ 23ರಂದು ಉಡುಪಿಯ ಪುರಭವನದಲ್ಲಿ ರಾಜ್ಯ ಮಟ್ಟದ ಮಿಸ್ಟರ್ ಕರ್ನಾಟಕ ದೇಹದಾಢ್ಯ ಸ್ಪರ್ಧೆಗೆ ಅರ್ಹರಾಗುತ್ತಾರೆ. ಇಲ್ಲಿ ಆಯ್ಕೆಯಾದವರು ಮಿಸ್ಟರ್ ಇಂಡಿಯಾ ದೇಹದಾಢ್ಯ ಸ್ಪರ್ಧೆಗೂ ಅರ್ಹರಾಗುತ್ತಾರೆ ಎಂದು ಬಾಡಿ ಬಿಲ್ಡರ್ಸ್ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಹೇಳಿದರು. ಉಡುಪಿ ಜಿಲ್ಲಾ ದೇಹದಾಢ್ಯ ಸ್ಪರ್ಧೆ ಮಿಸ್ಟರ್ ಉಡುಪಿ 2018 ಮೀನಾಕ್ಷಿ ಲಕ್ಷ್ಮೀನಾರಾಯಣ ಶೆಟ್ಟಿ ಸ್ಮಾರಕ ಬಯಲು ರಂಗಮಂದಿರ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಬ್ರಹ್ಮಾವರ ಇಲ್ಲಿ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಇದನ್ನು ಆಯೋಜಿಸುತ್ತಿರುವಂಥವರು ಬಾಡಿ ಝೋನ್ ಮತ್ತು ಡೈಮಂಡ್ ಬ್ರಹ್ಮಾವರ ಇವರ ಆತಿಥ್ಯದಲ್ಲಿ ಅಸೋಸಿಯೇಷನ್ ಆಫ್ ಬಾಡಿ ಬಿಲ್ಡರ್ಸ್ ಉಡುಪಿ ಡಿಸ್ಟಿಕ್ ಇವರ ನೇತೃತ್ವದಲ್ಲಿ ಈ ಒಂದು ಉಡುಪಿ ಜಿಲ್ಲಾ ಮಟ್ಟದ ಅಧಿಕೃತ ದೇಹದಾಢ್ಯ ಸ್ಪರ್ಧೆ ಇವತ್ತಿಲ್ಲಿ ನಡೀತಾ ಇದೆ. ಇದರಲ್ಲಿ ಒಟ್ಟು 7 ದೇಹತೂಕದ ವಿಭಾಗದಲ್ಲಿ ಸ್ಪರ್ಧೆ ನಡೀತದೆ. ಅದರಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನಿಯಾಗಿ ಆಯ್ಕೆಗೊಂಡಂಥವರು ಇದೇ ಬರುವ ತಿಂಗಳ ಮಾರ್ಚ್ 23ರಂದು ಉಡುಪಿಯ ಪುರಭವನದಲ್ಲಿ ಈ ಫಿಟ್ನೆಸ್ ಕ್ಲಬ್ ಇವರ ಆತಿಥ್ಯದಲ್ಲಿ ಅಸೋಸಿಯೇಷನ್ ಆಫ್ ಬಾಡಿ ಬಿಲ್ಡರ್ಸ್ ಉಡುಪಿ ಡಿಸ್ಟಿಕ್ ಇವರ ಸಹಭಾಗಿತ್ವದಲ್ಲಿ ನಡೆಯುವಂಥ ಮಿಸ್ಟರ್ ಕರ್ನಾಟಕ ರಾಜ್ಯ ಮಟ್ಟದ ಅಧಿಕೃತ ದೇಹದಾಢ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಅರ್ಹರಾಗ್ತಾರೆ. ಈ ಸಂದರ್ಭ ಡೈಮಂಡ್ ಜಿಮ್ನ ಮಹೇಶ್ ಸುವರ್ಣ, ಡೈಮಂಡ್ ಜಿಮ್ನ ನಟೇಶ್ ಕುಂದರ್, ಬಾಡಿ ಝೋನ್ ಮಾಲಕ ಉದಯ್ ಕುಮಾರ್, ಬಾಡಿ ಝೋನ್ನ ಶ್ರೀಕಾಂತ್ ಮತ್ತಿತರರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ B4 ನ್ಯೂಸ್ ಮಂಗಳೂರು.